ಬಂಟ್ವಾಳದ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗಣೇಶೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ಬಾಳಿಗ ಚಾರಿಟೇಬಲ್ ಟ್ರಸ್ಟ್ನ ರಾಜಗೃಹದಲ್ಲಿ ಶ್ರೀ ಗಣೇಶೋತ್ಸವವು ಧಾರ್ಮಿಕ ಪೂಜಾ ವಿಧಾನಗಳೊಂದಿಗೆ ಸಂಭ್ರಮದಿಂದ ನಡೆಯಿತು. ಪ್ರತಿ ವರ್ಷವೂ ಬಂಟ್ವಾಳದ ಬಾಳಿಗ ಚಾರಿಟೇಬಲ್ನ ಟ್ರಸ್ಟ್ನವರು ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ. ಅಂತೆ ಈ ವರ್ಷವೂ ಗಣೇಶ ಚತುರ್ಥಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಂಟ್ವಾಳ ಸರ್ವೋತ್ತಮ ಬಾಳಿಗ ಅವರು, ಚೌತಿಯ ಕಾರ್ಯಕ್ರಮವು ಬಂಟ್ವಾಳ ಬಾಳಿಗ ಕುಟುಂಬದ ತರವಾಡು ಮನೆತನದಲ್ಲಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತದೆ. ಕಳೆದ 10 ವರ್ಷಗಳಿಂದ ಬಂಟ್ವಾಳ ಬಾಳಿಗ ಟ್ರಸ್ಟ್ ಸ್ಥಾಪಿಸಿ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಇವತ್ತಿನ ಈ ಭವ್ಯವಾಗಿ ನಡೆಯುತ್ತಿರುವ ಚೌತಿಯ ಕಾರ್ಯಕ್ರಮವು ನಮ್ಮ ಬಂಟ್ವಾಳ ಬಾಳಿಗ ಕುಟುಂಬದ ತರವಾಡು ಮನೆಯಲ್ಲಿ ಹಲವಾರು ವರ್ಷಗಳಿಂದ ನಡೆಕೊಂಡು ಬರ್ತಾ ಇದೆ. ಇದನ್ನು ಕಳೆದ 10 ವರ್ಷಗಳಿಂದ ಒಂದು ಬಂಟ್ವಾಳ ಬಾಳಿಗ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರತಿಯೊಬ್ಬ ಬಂಟ್ವಾಳ ಬಾಳಿಗ ಕುಟುಂಬದ ಸದಸ್ಯರನ್ನು ಇದನ್ನು ನೋಂದಾಯಿಸಿ ಈ ಟ್ರಸ್ಟಿನ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಕಡೆಯಿಂದ ನಮ್ಮ ಬಂಟ್ವಾಳ ಬಾಳಿಗ ಕುಟುಂಬದ ಸದಸ್ಯರು ಬರ್ತಾರೆ. ಯಾಕಂದರೆ ನಮ್ಮ ಕುಟುಂಬದಲ್ಲಿ ಯಾರೂ ಅವರ ಮನೆಯಲ್ಲಿ ವೈಯಕ್ತಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡುವ ಪದ್ಧತಿ ಇಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಮಾಡುವ ಪದ್ಧತಿಯಿಂದ ಈ ಕಾರ್ಯಕ್ರಮ 75 ವರ್ಷಗಳಿಂದ ನಡೆಕೊಂಡು ಬರ್ತಾ ಇರುವ ಕಾರ್ಯಕ್ರಮವನ್ನು ಇದೇ ಮನೆಯಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಕೂಡ ಈ ಶುಭ ದಿನದಂದು ಹಲವಾರು ಕಡೆಯಿಂದ ನಮ್ಮ ಬಂಟ್ವಾಳ ಬಾಳಿಗ ಕುಟುಂಬದ ಸದಸ್ಯರು ಇಲ್ಲಿ ಬಂದು ಗಣಪತಿ ಪೂಜೆಯನ್ನು ಭಾಗವಹಿಸಿ ವಿಜೃಂಭಣೆಯಿಂದ ನಡೆದುಕೊಂಡು ಹೋಗೋದನ್ನು ನೋಡಿಕೊಳ್ತಾ ಇದ್ದಾರೆ. ಇದು ಮಾತ್ರವಲ್ಲ, ನಮ್ಮ ಬಂಟ್ವಾಳ ಬಾಳಿಗ ಕುಟುಂಬದಲ್ಲಿ ಕೇವಲ ಚೌತಿ ಮಾತ್ರವಲ್ಲ, ಇತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಒಟ್ಟಿಗೆ ಸೇರಿ ಮಾಡುವ ಒಂದು ಸಂಪ್ರದಾಯ ಹಲವು ವರ್ಷಗಳು ನಡೆಕೊಂಡು ಬರ್ತಾ ಇದೆ. ಅದರಲ್ಲಿ ಪಿತೃ ಕಾರ್ಯವಾಗಲಿ ಅಥವಾ ಇನ್ನೊಂದು ಹಲವಾರು ಕಾರ್ಯಕ್ರಮಗಳು, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಒಟ್ಟಿಗೆ ಸೇರಿ ಎಲ್ಲರೂ ಸೇರಿ ಒಂದು ಕಡೆ ಸೇರಿ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಕುಟುಂಬಕ್ಕೆ ಬಹಳ ಒಂದು ಮಹತ್ವವಿರುವ ಕಾರ್ಯಕ್ರಮ. ಊರೂರಿಂದ ವಿದೇಶಗಳಿಂದ ಕೂಡ ಜನರು ಇಲ್ಲಿ ಬಂದು ಇಲ್ಲಿ ದೇವರ ಭೇಟಿ ನೀಡಿ ದೇವರ ಪ್ರಸಾದವನ್ನು ತಗೊಂಡೋಗುವ ಒಂದು ಬಹಳ ವರ್ಷ ನಡೆಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬಂಟ್ವಾಳ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಬಿ ಲಕ್ಷ್ಮಣ್ ಅಚ್ಚುತ್ತು ಬಾಳಿಗ, ಅಧ್ಯಕ್ಷರಾದ ಡಾಕ್ಟರ್ ಬಿ ನರೇಂದ್ರ ಬಾಳಿಗ, ಉಪಾಧ್ಯಕ್ಷರಾದ ಶ್ರೀನಿವಾಸ ಬಾಳಿಗ, ಕೋಶಾಧಿಕಾರಿ ಸುರೇಶ್ ದಾಮೋದರ್ ಬಾಳಿಗ, ಜೊತೆ ಕಾರ್ಯದರ್ಶಿ ಶಿವಾನಂದ್ ಸರ್ವೋತ್ತಮ ಬಾಳಿಗ, ಬಂಟ್ವಾಳ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ನ ಪ್ರಮುಖರು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.